ಸಾಮಾಜಿಕ ಜವಾಬ್ದಾರಿ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ನಿರೀಕ್ಷೆಯಲ್ಲಿ ಪವಿತ್ರ ರಂಜಾನ್ ತಿಂಗಳಿನಲ್ಲಿ ಅನಾಥ ಮತ್ತು ಬಡ ಮಕ್ಕಳ ಕಣ್ಣೀರೊರೆಸುವ ಪ್ರಯತ್ನಕ್ಕೆ ಕಾಸರಗೋಡು ಜಿಲ್ಲೆಯ ಅತ್ಯುತ್ತಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕುಂಜತ್ತೂರು ಹಾಗೂ ಹೊಸಂಗಡಿ ಪೀಸ್ ಕ್ರಿಯೇಟಿವ್ ಶಾಲಾ ವಿದ್ಯಾರ್ಥಿಗಳು ಸಾಕ್ಷಿಯಾಗುತ್ತಿದ್ದಾರೆ. ಅನಾಥರಾದ ಮಕ್ಕಳಿಗೆ ಪ್ರೀತಿಯ ತಾಣವಿಲ್ಲ, ವಾತ್ಸಲ್ಯ ನೀಡುವವರು ಕಡಿಮೆ ಇದ್ದು, ಆಹಾರ, ಬಟ್ಟೆ, ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಅವರು ಜೀವನದ ಸವಾಲುಗಳನ್ನು ಎದುರಿಸುತ್ತಿರುತ್ತಾರೆ. ಈ ನಿಟ್ಟಿನಲ್ಲಿ ಇಂತಹವರನ್ನು ಗುರುತಿಸಿ ದಾನ ಧರ್ಮಕ್ಕೆ ಶ್ರೇಷ್ಠತೆಯನ್ನು ಪಡೆದಿರುವ ರಂಜಾನ್ ತಿಂಗಳಿನಲ್ಲಿ ಪೀಸ್ ಕ್ರಿಯೇಟಿವ್ ಶಾಲೆಯ ಪ್ರಭಾವಶಾಲಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಚಾರಿಟಿ ಕ್ಲಬ್ ರೂಪೀಕರಿಸಿ ಅದರ ನೇತೃತ್ವದಲ್ಲಿ ತಮ್ಮ ಮಾನವೀಯತೆ ಹಾಗೂ ಇತರರಿಗೆ ನೆರವಾಗುವ ಹೃದಯವಂತಿಕೆಯ ಹೊಸ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಪಾಕೆಟ್ ಖರ್ಚಿನ ಹಣವನ್ನು ಕೂಡಿಸುವುದರ ಜೊತೆಯಾಗಿ ಪೋಷಕರಿಂದಲೂ ಸಂಗ್ರಹಿಸಿ ಈ ಒಂದು ಸೇವೆಗೆ ಮುಂದಾಗಿರುವುದು ವಿಶೇಷತೆಯಾಗಿದೆ. To promote empathy, charity engagement and positive impact on the world under the auspices of Community Service and Charity Club. Here in Peace Creative School, we are organizing a Ramadan charity drive, which aims to support people whose lives are blighted by conflicts. ರೆಹಮಾನುದ್ದೀನ್ V4 News ಮಂಜೇಶ್ವರ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.